ಜನಾರ್ದನ ಸ್ವಾಮಿ ದೇವಸ್ಥಾನದ ಒಳಭಾಗದಲ್ಲಿರುವಂತಹ ಕಲ್ಲು ಹಾಸನ ಹಾಕಿರುವಂಥ ವಟಾರದಲ್ಲಿ ನಾವಿದ್ದೇವೆ ನೋಡಿ. ಇದೀಗ ಸಂಪೂರ್ಣ ಆಗಿ ಅಂದರೆ ವಿಜಯ ಗೋಪುರದ ಮೇಲ್ಭಾಗದ ಕುಸುರಿ ಕೆಲಸ ಏನಾಗಿತ್ತು, ಅದಕ್ಕೆ ಏನು ಪೇಂಟಿಂಗ್ ಆಗಬೇಕಿತ್ತು, ಆ ಒಂದು ಚಿನ್ನದ ಲೇಪನದ ರೀತಿಯ ಪೇಂಟಿಂಗ್ ಮತ್ತು ಒಂದು ಹಳದಿ ಮತ್ತು ಕ್ರೀಮ್ ಮಿಶ್ರಿತವಾದಂಥ ಒಂದು ಪೇಂಟನ್ನು ಇಲ್ಲಿ ಹಾಕಲಾಗಿದೆ. ಜೊತೆಗೆ ಬಹಳ ವಿಶೇಷವಾಗಿ ಆ ಒಂದು ಪೇಂಟಿಂಗನ್ನು ಮುಗಿಸಿ ಕೆಳಗಿಳಿತಾ ಇರುವಂತಹ ಕಾರ್ಮಿಕರನ್ನ ತಾವು ಈಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಒಂದು ಬೃಹತ್ ಟೀಮನ್ನು ನಾವೀಗ ನಮಗೆ ತೋರಿಸ್ತಾ ಇದ್ದೀವಿ. ಒಂದು ದೊಡ್ಡ ಹುಡುಗರ ತಂಡ ಇಲ್ಲಿ ನೆಲೆಯಾಗಿದೆ. ಇಡೀ ಹುಡುಗರ ತಂಡದಲ್ಲಿ ಪ್ರಖ್ಯಾತ ಕಾಮೆಂಟ್ರೇಟರ್ ಕೂಡ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಏನು ಹೇಳ್ತೀರಿ? ಒಟ್ಟು ಹೇಳ್ಬೇಕಂದ್ರೆ ಈಗ 3 ಸಲ ಬ್ರಹ್ಮಕಲಶದಲ್ಲೂ ಕೂಡ ಭಾಗವಹಿಸಿದ್ದು. ಚಿಕ್ಕದಿದ್ರು ಆವಾಗ ಜವಾಬ್ದಾರಿ ಇರಲಿಲ್ಲ, ಬಂದು ಓಡಾಡ್ತಿದ್ವಿ. ಆದರೂ ಕಮ್ಮಿಂದ ಅದ ಕೆಲಸ. 2ನೇ ಬ್ರಹ್ಮಕಲಶದಲ್ಲಿ ಒಂದಷ್ಟು ಜವಾಬ್ದಾರಿಗಳನ್ನು ಮಾಡಿದೆ. ಈಗ 3ನೇ ಬ್ರಹ್ಮಕಲಶದಲ್ಲಿ ಭಾರಿ ಖುಷಿ ಆಗ್ತದೆ. ಒಂದಷ್ಟು ವರ್ಷಗಳ ಬಳಿಕ ಸಂಭ್ರಮಾಚರಣೆ ಉಜಿರೆಯಲ್ಲಿ. ಹಾಗಾಗಿ ಉಜಿರೆಯನ್ನಾಗಿ ನಮಗೂ ಕೂಡ ಒಂದು ಹೆಮ್ಮೆ ಇದೆ. ನಮ್ಮೂರಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಬೇಕಾದ್ರೆ ಅದರ ಒಂದು ಭಾಗವಾಗುತ್ತದೆ. ದೇವರ ಕೃಪೆ ಆಶೀರ್ವಾದ ಇರಲಿ ಅಂತೇಳಿ. ಸೊ ಹಾಗಾಗಿ ಇಷ್ಟು ಒಂದು ಸಂಭ್ರಮಾಚರಣೆ ಇವತ್ತು ಅನೇಕ ಭಾಗಗಳಿಂದ ಅನೇಕ ಜನ ಇವತ್ತು ಉಜಿರೆಗೆ ಬಂದಿದ್ದಾರೆ ಶ್ರಮದಾನದ ಮೂಲಕವಾಗಿ ಸೇವೆ ಮಾಡುವುದಕ್ಕೆ. ಅವರವರ ಸೇವೆ ಮಾಡಿ, ಈಗ ಶಿಶಿಲದವರಿದಾಗಿರ್ಬೋದು, ದೂರ ದೂರದ ಬುದುವೆಟ್ಟು, ಕಾಯರ್ತರ್ಕ ಈ ಭಾಗದಿಂದಲೂ ಜನ ಇವತ್ತು ಬರ್ತಾ ಇದ್ದಾರೆ. ದಿಡುಪೆ ಭಾಗದಿಂದ ಇವತ್ತಿದ್ದಾರೆ ತುಂಬ ಯುವಕರು. ಇಷ್ಟೆಲ್ಲ ಜನರನ್ನು ಒಂದು ನಮ್ಮ ಉಜಿರೆಯಲ್ಲಿ ನೋಡುವಾಗ ನಮಗೂ ಖುಷಿಯಾಗುತ್ತೆ. ಈ ಕಾರ್ಯಕ್ರಮ ಅಷ್ಟರ ಮಟ್ಟಿಗೆ ಜನಪ್ರೀತಿಯ ಗಳಿಸಿಕೊಳ್ಳುವಂಥ ಒಂದು ಬ್ರಹ್ಮಕಲಶ ಆಗಲಿದೆ. ಓಕೆ ನೋಡಿ, ಈಗ ಎಲ್ಲ ಹುಡುಗರು ಸೇರಿಕೊಂಡು ಈ ಒಂದು ಸೇವೆಯಲ್ಲಿ ನಿರತರಾಗಿದ್ದಾರೆ. ಬೇರೆ ಬೇರೆ ಗ್ಯಾರೇಜಿನವ್ರು ಇರ್ಬೋದು, ಬೇರೆ ಬೇರೆ ತಂಡದವರು ಇರ್ಬೋದು, ಎಲ್ಲರೂ ಕೂಡ ಸೇರಿಕೊಂಡು ಈ ಚಪ್ಪರದ ವ್ಯವಸ್ಥೆ ಮಾಡುವಂಥದ್ದು ಇರ್ಬೋದು, ಈ ಎಲ್ಲ ವ್ಯವಸ್ಥೆಯಲ್ಲಿ ನಿರತರಾಗಿದ್ದಾರೆ. ಅದರ ಜೊತೆಗೆ ಇಲ್ಲೇ ಒಂದು ಆಫೀಸ್ನ ಕೆಲಸ ಬಹಳ ವಿಶೇಷವಾಗಿ ಇಲ್ಲಿ ಕಚೇರಿಯ ಒಂದು ವಾತಾವರಣ ಇದೆ. ಈ ಕಚೇರಿ ನಿರ್ಮಾಣ ಆಗಿದೆ. ಇಲ್ಲಿ ಲೆಕ್ಕಾಚಾರಗಳು ಎಲ್ಲವೂ ಕೂಡ ನಡೀತಾ ಇದೆ. ಜೋಶ್ ಹೇಗಿದೆ ಅನ್ನುವಂಥದ್ದು ಎಲ್ಲೆಡೆಯಿಂದ ನೋಡಿದಾಗಲೂ ಕೂಡ ಬಹಳ ಅದ್ಭುತವಾದಂತಹ ಒಂದು ರೆಸ್ಪಾನ್ಸ್ ಇದೆ. ಬಹಳ ಜೋಶ್ ಆದಂತಹ ಒಂದು ವಾತಾವರಣ ಇದೆ. ಬಹಳ ಸಂಭ್ರಮದ ವಾತಾವರಣ ಇದೆ. ಸರ್, ಒಂದೇ ಮಾತಿನಲ್ಲಿ ಎಲ್ಲರ ಬಗ್ಗೆ ಏನು ಹೇಳ್ತೀರಿ? ಸರ್, ಬಹಳ ಅತ್ಯಂತ ನಮಗೂ ಖುಷಿಯಾಗುತ್ತೆ, ಬಂದಂಥ ಸೇವಾಕರ್ತರಿಗೂ ಖುಷಿಯಾಗಿದೆ. ನಿಜವಾಗ್ಲೂ ನಾವು ಇದನ್ನು ನೋಡುವಾಗ ಈ ದಿವಸವಾಗ್ಲೂ ಶ್ರಮದಾನಕ್ಕೆ ಬರುವಂಥ ಜನ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಕೇವಲ 300ರಿಂದ 500 ಜನ ಇವತ್ತು ಮಾಡಲಿಕ್ಕೆ ಕೆಲಸವೇ ಇಲ್ಲ, ಆದರೂ 500 ಜನ ಬಂದಿದ್ದಾರೆ ಅಂತೇಳಿ ನಮಗೆ ಆ ಜನಾರ್ದನ ಸ್ವಾಮಿಯ ಮಹಿಮೆ ನಿಜವಾಗ್ಲೂ ಬಹಳ ಮೆಚ್ಚುವಂಥದ್ದು. ನಮಗೆಲ್ಲ ಖುಷಿಯಾಗಿದೆ. ಇವರೆಲ್ಲರಿಗೂ ದೇವಸ್ಥಾನದ ಆಡಳಿತ ಮಂಡಳಿ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ಸಂತೋಷ ಪಡ್ತಾ ಇದ್ದೇವೆ. ಸರ್, ಭಾರಿ ಬ್ಯುಸಿ ಇದ್ದೀರಿ, ಹೇಗಾಗ್ತಾ ಇದೆ ಶ್ರಮದಾನ? ಚೆನ್ನಾಗಿ ನಡೀತಾ ಇದೆ, ತುಂಬ ಜನ ಬರ್ತಾ ಇದ್ದಾರೆ. ಓಕೆ, ಎಲ್ಲ ನೋಡಿ ಎಲ್ಲ ಬ್ಯುಸಿ. ಎಂಚ ಒಂದುಂಡು ಲೆಕ್ಕ ತಪ್ಪುಡಂದೇ ಮಾತಾಡ್ತಾರೆ. ಭಾರಿ ಖುಷಿ ಒಂದುಂಡು ದಯತೆ ಎಂಕ್ಲ ಭಾಗ್ಯ ಮಾಡೋದು ಎಂಚಿನ ಒಂದು ತಿಕ್ಕೊಳ್ಳೋಣ ಎಂಕ್ಲ ಪುಣ್ಯ. ಈತು ಪುರ ಈತು ಜನ ಬರ್ತದೆ, ಈತು ಪುರ ಕಡೆ ಎಲ್ಲ ಬರ್ತದೆ. ರಾಜ್ಕುಮಾರ್ ಸರ್, ಹೇಗೆ ಶ್ರಮದಾನ? ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ. ಒಳ್ಳೆ ಶ್ರಮದಾನ. ದಿನದಿಂದ ದಿನಕ್ಕೆ ಜನ ಜಾಸ್ತಿ ಆಗ್ತಾ ಇದ್ದಾರೆ ಹೊರತು ಕಡಿಮೆ ಆಗಲಿಲ್ಲ ಅಂತ ಹೇಳಿ ಸೂಪರ್ ಆಗಿದೆ. ದಿನದಿಂದ ಅದ್ಭುತವಾದ ಒಂದು ಜನಾರ್ದನ ಸ್ವಾಮಿನ ಮಹಿಮೆಂದೇ ಬನ್ನಲಿ. ಭಾಳ ಅದ್ಭುತವಾದ, ಭಾಳ ಅಚ್ಚುಕಟ್ಟಾದ, ಭಾಳ ವ್ಯವಸ್ಥಿತವಾದ ನಡ್ತದೆ. ಓಕೆ, ಬಹಳ ಅಚ್ಚುಕಟ್ಟಾಗಿ ಬಹಳ ವ್ಯವಸ್ಥಿತವಾಗಿ ಶ್ರಮದಾನದ ಸೇವೆ ನಡೀತಾ ಇದೆ ಅನ್ನುವಂಥದ್ದು. ತುಲೆ ಮಾತೆರ್ಲ ಬರ್ತೀರಿ. ನಮಸ್ಕಾರ. ಮಾತಾ ಜವನ್ ಇರ್ಲಿರ ಮಲ್ಪ ಮಾತೆರ್ಲಿರಿ ಶಿಶಿಲದಕ್ಲೆ ಒಲ್ಪದಾರಿ ಶಿಶಿಲ ಎಷ್ಟು ಜನ ಇದ್ದಾರೆ? 25 ಜನ. 20 ಎನ್ಮೂಲ್ಲಾರಿಗೆ ಆತ ರೆಕಾರ್ಡ್ ತಿಂಚು ಒಂದು 20 ಎನ್ಮಾನ. ಹಾಂ, ತಲೆ ಎಂದೇ ತಲೆ ಬಾರಿಸೋಕು ತಲೆ ಮಾತಾ ಒಂಜಿ ಚಪ್ಪರ ನಿರ್ಮಾಣದ ಕಾರ್ಯಡುಲ್ಲೇರಿ ಐತ ಒಟ್ಟಿಗೂ ಬೇರೆ ಇಲ್ಲೇರಿ. ನಮಸ್ಕಾರ ದಾದಾ ಬುದಾರಿ ಒಲ್ಪ ಊರು ಬೈಪಾಡಿ ಹಿಡಿದು ಬೈದನ್ನ ಏತ್ ಖುಷಿ ಆಪುಂಡು ಸರ್. ಅವ್ಳು ತುಲೆ ಕ್ಯಾಮರಾ ತುಲೆ ಏತ್ ಖುಷಿ ಆಪುಂಡು ಪೆರ್ಲ ಬೈಪಾಡಿ ಹಿಡಿದು ಬೈದನ್ನ ಏತೀರ್ನ ಪ್ರಾಯ ಐತೆ 27 72 ಇತ್ತೆ ಈ ಜವಾನಿಯರ್ ಪುರ ಎಂಚ ಬೇಲೆ ಅನ್ಪೇರು ಲೈಕ್ ಮನ್ಪೇರಾ ಈರ ದುಂಬುದ ಬ್ರಹ್ಮಕಲ್ ಸಬುರ ಬೈದಾರ ಇಜ್ಜ ಈ ಸರ್ತಿ ಬಾರಿ ಜೋರು ನುಂಡಿಗೆ ಅಂದದೀಪ ಏತ್ ಬರ್ತದೆ ನೀರು ಇತ್ತೆ ಬತ್ತಿನಾತೇನಾ ಏತ್ ಖುಷಿ ಆಪುಣ ಜವನಿಯರ್ನ ಪುರ ಜೋಶ್ ಎಂಚುಂಡು ಜವನಿಯರ್ ಪುರ ಏತ್ ಉಮೇದ್ ಉಡ್ಲೇರು ಎಡ್ಡ ಉಮೇದ್ ಉಡ್ಲೇರದ ಅವೇ ಉಮೇದ್ ಇರ್ಲ ಬೇಲೆ ಅಂತ ಒಂದರ ಅಂದು ಅದಾ. ಓಕೆ ನೋಡಿ, 72 ಪ್ರಾಯದ ಯುವಕ ಕೊರಗಪ್ಪಣ್ಣ ಈಗ ನಮ್ಮ ಜೊತೆಗಿದ್ದಾರೆ. ಬಹಳ ವಿಶೇಷವಾದಂಥ ಸಂಭ್ರಮದಲ್ಲಿದ್ದಾರೆ, ಬಹಳ ವಿಶೇಷವಾದ ಖುಷಿಯಲ್ಲಿದ್ದಾರೆ.
ಅದರ ಜೊತೆಗೆ ಈಗ ರವಿ ಅವರು ಬಂದಿದ್ದಾರೆ. ನಮಸ್ಕಾರ, ಹೇಗಾಗ್ತಾ ಉಂಟು ಸಮಾಧಾನ? ಎಂತ ಬ್ರಹ್ಮಕಲಶ ಈಗಲೇ ಜಾತ್ರೆ ಆಗ್ತುಂಟು. ಜನ ನೋಡೋಕೆ ನಮಗೆ ಖುಷಿ ಆಗ್ತುಂಟು. ನಾನೀಗ ಇದು 3ನೇ ಬ್ರಹ್ಮಕಲಶ. ನಮ್ಮ ದನಿಗಳು ಮಾಡಿದ ಪುಣ್ಯ, ಅವರು ನಮಗೆ ದೇವರು. ಅದನ್ನೀಗ ನಮ್ಮ ಜನ ತೋರಿಸಿದ್ದಾರೆ. ಬ್ರಹ್ಮಕಲಶ ಶುರು ಆಗಿದೆ, ಈಗ ಆಲ್ರೆಡಿ ಶುರು ಆಗಿದೆ. ಈಗ 2ನೇ ತಾರೀಕಿಂದ ಬಹುತ್ ದೊಡ್ಡ ಬ್ರಹ್ಮಕಲಶ, ಹೇಳಲಿಕ್ಕಿಲ್ಲ. ಖುಷಿ ಆಗ್ತುಂಟು. 400-500 ಜನ, ಹೆಂಗಸರು ಒಂದು 300-400 ಜನ. ಆ ಮಣ್ಣೂರು ನಮಗೆ ಖುಷಿ ಆಗ್ತದೆ. ಡಾಕ್ಟ್ರು, ಇಂಜಿನಿಯರ್ಸ್ ಎಲ್ಲ ಪ್ರತಿಯೊಂದು ಕೆಲಸ, ಪಾಪದವನಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲ ಬಂದು ಕೆಲಸ ಮಾಡ್ತಿದ್ದಾರೆ. ಭಾಳ ಖುಷಿ ಆಗ್ತುಂಟು. ದೇವರು ಎಲ್ರಿಗೂ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಿ. ಓಕೆ, ಇದು ಇಲ್ಲಿ ಒಳಭಾಗದಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಚಪ್ಪರದ ವ್ಯವಸ್ಥೆ ಆಗ್ತಾ ಉಂಟು ಇಲ್ಲಿ. ಎತ್ತಾರತ್ತ ಮಲ್ಲೆಜ್ ಇತ್ತೆ ನನ್ನ ಪೊರ್ಲು ಮಲ್ಪರ ಪುರ್ಸತ್ತಿಜ್ಜಿ ಓ ಅಣ್ಣ ಇಡಲಿ ಎಂಚಾವುಂಡು ಸರ್ ಎಂಚಾವುಂಡು ಎಸ್ ತೊಲೆ ಮಾತಾಡಲ್ಲ. ಖುಷಿ ಟುಲ್ಲೇರು, ಗಮ್ಮತ್ತು ಟುಲ್ಲೇರು. ನಮಸ್ಕಾರ, ಎಂಚಾವುಂಡು? ಪೊರ್ಲ ಒಂದುಂಟು. ಹಾಂ, ತೊಲೆ ಬ್ರಹ್ಮಕಲಶದಲ್ಪ ಮಾತಾಡಲ ಬರ್ತದೆ, ಸೇವೆಗೆ ರೆಡಿ ಆತೇರಿ. ಇತ್ತೆ ಕಿರಣ್ ಪುಷ್ಪಗಿರಿ ಸರ್ಲ ಬರ್ತಾರೆ. ನಮಸ್ಕಾರ ಸರ್. ಮಾತ ಜಬರ್ದಸ್ತ್ ಜೋಶ್ ಉಡಲೇರು ದಾದವನ್ ಪರ್ ಅಂದು ಸರ್ ಎಂಕ್ಲಲ್ಲಿ ಒಂಜಿ 100 ಜನ ಬೈದ ಪುಷ್ಪಗಿರಿ ಹಿಡ್ದು ಟೀಮ್ ಪುಷ್ಪಗಿರಿ ಹಿಡ್ದು ಎಂಕ್ಲಿಗೆ ಒಂಜಿ ಅವಕಾಶ ಒಂದು ಕೆಲವು ದೇವರನ್ನ ಒಂಜಿ ಸೇವೆ ಮಲ್ಪುನ ಅಂಚದು ಜನಾರ್ದನ ಸ್ವಾಮಿನ ಆಶೀರ್ವಾದ ಅಂಚನೆ ಬಾರಿ ಒಂಜಿ ವಿಶೇಷವಾಯಿನ ಎಂಕ್ಲ ಊರ್ದ ಇಂಚಿನ ಒಂಜಿ ಧರ್ಮಸ್ಥಳ ಬುಕ್ಕ ಆಯಿ ಬುಕ್ಕ ಎಂಕ್ಲ ಉಜಿರೆ ಜನಾರ್ದನ ದೇವಸ್ಥಾನದ ಒಂಜಿ ಬ್ರಹ್ಮಕಲಶ ಮಹೋತ್ಸವ ಸುವರ್ಣ ಪುಟಟ್ಟು ಒಂಜಿ ಖಂಡಿತವಾದ ಎಂಕ್ಲ ಜೀವಿತಾವದಿಡು ಎಂಚ ಅಯೋಧ್ಯೆಡು ರಾಮನ ಪಟ್ಟಾಭಿಷೇಕ ಆತಂಡ ಕುಂಭಮೇಳ ಎಂಚಾಂಡ ಅಂಚನೆ ಎಂಕ್ಲ ಊರ್ದು ಒಂಜಿ ಕುಂಭಮೇಳ ಅಂದು ಪಂಡಲ ತಪ್ಪ ಒಂದು ಸರ್. ಜಾವನೇರು ಇದೆ ಒಂಜಿ ಪೆರ್ಲ ಬೈಪಾಡಿದ್ದು ಬೈದಿರಿ, ನಿಕ್ಲ ಊರೊಡ್ದು ಬೈದಿರಿ, ಟೀಮ್ ಸೆಟ್ ಮಾಡಿದೆ. ಫುಲ್ ಟೀಮ್ ಬೇತೆ ಬೇತೆ ಕಡೆ ಹಿಡಿದು ಬೈದಿರಿ. ಟೀಮ್ ಪುಷ್ಪಗಿರಿ ಹಿಡಿದು 100 ಜನ ಎಂಕಲ್ ಸೆಟ್ ಮಾಡಿದ್ದೇನೆ. ಸರ್ ಇನ್ನು 5 ದಿನ ಎಲ್ಲೆಲ್ಲ ಬರ್ಪ ಎಂಕಲ್ಲ ಎಲ್ಲೆಲ್ಲ ಬರ್ತಾರೆ ಈ ವಾರ ಫುಲ್ ಇನ್ನು ಎಲ್ಲ ಸಂಡೆ ಎಲ್ಲ ಮೂಜಿ. ಸರ್ ಎಂಚ ಆತನ ದೇವಸ್ಥಾನ ಅದ್ಭುತ ಆತಂದು ಮಾತೇರ್ನ ದಾನಿಲ್ನ ಒಂಜಿ ಮಲ್ಲ ಮನಸ್ಸು ಮಲ್ತದ್ದು ಬೊಕ ಒಂಜಿ ಅಣ್ಣೇರ್ನ ಒಂಜಿ ನೇತೃತ್ವಡು ಶರತ್ ಕೃಷ್ಣ ಪಡ್ಬೆಟ್ಟರ್ನ ಒಂಜಿ ಸರಳತೆ ಸಜ್ಜನಿಕೆ ಖಂಡಿತವಾದೆಲ್ಲ ಎಂಗೆಲ್ಲ ಉಜಿರೇನಿ ರಂಗೇರ್ದಿಂದ ಬಂಡ್ರ ಬಾರಿ ಪೆರ್ಮೆ ಒಂದುಂಡು ಎನ್ನ ಅವಳೆನ್ನ ಊರುಡು ಬಂಡ್ರ. ಓಕೆ, ಇಂದು ಕಿರಣ್ ಪುಷ್ಪಗಿರಿ ಅನ್ನ ಪಾತ್ರ ಉಳೈ ದಾದ ಮಾತ ಅವೊಂದು ತೊಜ್ಪಾಯ ಆಯ್ತೊಟ್ಟಗೂ ಬೇತೆ ಬೇತೆ ಊರ್ದ 100 ಜನ ಬೈದಿರಿ. ಒಂದು 72 ವರ್ಷದಾರು ಬರ್ತೀರಿ. ಎರಡು ಬೊಕ್ಕ ಕಿರಣ್ ಅಂಬೇರ್ನ 100 ಜನತ ಟೀಮ್ ಪುಷ್ಪಗಿರಿ ಬೈದಿರಿ. ಬೇತೆ ಬೇತೆ ಊರ್ದಾಕ್ಲು ಬರ್ತೀರಿ. ಅಕ್ಲೊಂಜಿ ಟೀಮ್ ಮಲ್ತಂದು ಬೈದಿರಿ. ಶಿಶಿಲಾರ್ದೊಂದು 20 ಜನ ಇಂಚ ಭಾರಿ ಒಂಜಿ ಎಡ್ಡೆನ್ನೊಂಜಿ ಕೆಲಸ ಕಾರ್ಯಡು ನಿರತ ಆತಂದು ಸೂರ್ಯ ದೇವಸ್ಥಾನದ್ದು ಮಾತುಗಳೆಲ್ಲ ಬರ್ತೀರಿ. ನಾನಾತು ಜೋಶ್ ಉಂಡು. ಬ್ರಹ್ಮ ಕಲಶೋತ್ಸವದ ದುಂಬೆ ಜಾತ್ರೆ ಆತನ ಉಜಿರೆಡೆಂದು ಬಂಡ ತಪ್ಪ ಒಂದು ಬಾರಿ ಗಮ್ಮತ್ತು ಗೌಜಿದ ಕಾರ್ಯಕ್ರಮಕ್ಕೆ ರೆಡಿಯಾಲೆ ಮಾತ ಬಲೆ ಈ ಮುಕ್ಕಲಿನ ಶ್ರಮ ಸಾರ್ಥಕ ಆವಡೊಂದು ಬಂದು ಈ ವರದಿನ ಕೊನೆಗೊಳಿಸ ಒಂದಲೆ ಆದಿತ್ಯ ಶೆಟ್ಟಿ ನೊಟ್ಟುಕು ದಾಮೋದರ ತೊಂಡಲೆ ಸುದ್ದಿ ನ್ಯೂಸ್ ಉಜಿರೆ.